ಎಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಅವರೆಲ್ಲೋ ಗುರುತಿಸ್ತಾರೆ, ಆದರೆ ನಮ್ಮ ರಾಜ್ಯದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಕಲೆ ಅಂತ ಗುರುತಿಸುವ ರಾಜ್ಯದ ಕಲೆಯಾಗಿ ಗುರುತಿಸುವ ಹಾಗೆ ನೋಡಿ ಅಕಾಡೆಮಿ ಮಾಡಿದೆ. ಹೌದು, ಅದು ಅಕಾಡೆಮಿಕ್ ಆದಂತ ಕೆಲಸ ಮಾತ್ರ ಮಾಡ್ತದೆ. ಅಷ್ಟೇ ಮಾಡಿದೆ. ಅದರಲ್ಲಿ ಕೇವಲ ಈ ಯಕ್ಷಗಾನ ಮಾತ್ರ ಅಲ್ಲ, ಎಲ್ಲವೂ ಸೇರಿದೆ. ನಿಮ್ಮ ದೊಡ್ಡ ಆಟ, ಸಣ್ಣ ಆಟ, ಅದು ಆ ಮೇಲಿನದ್ದು, ಆ ಮೂಡಲಪಾಯ, ಅದು ಎಲ್ಲ ಸೇರಿ ಬಂದಿದೆ. ಕೇವಲ ಇದಕ್ಕೆ ಸೀಮಿತವಾಗಿಲ್ಲ. ಯಕ್ಷಗಾನ ಬಯಲಾಟ ಅಕಾಡೆಮಿ ಕೂಡ ಇದಕ್ಕೆ ಸೀಮಿತವಾಗಿಲ್ಲಲ್ಲ. ನೋಡಿ, ರಾತ್ರಿಯಿಂದ ಬೆಳಗ್ಗೆವರೆಗೆ ಆಗುದು ಈ ಯಕ್ಷಗಾನ ಕಲೆ ನಮ್ದು. ಹೌದು, ಅದರ ಬಗ್ಗೆ ಯೋಚನೆ ಮಾಡುವವರು, ಚಿಂತನೆ ಮಾಡುವವರು ತುಂಬಾ ಜನ ಇದ್ದಾರೆ. ಅದರ ಬಗ್ಗೆ ಹೋಗಿ ಹೋರಾಟ ಮಾಡುವವರು ಬೇಕು, ಮುಂಚೂಣಿಯಲ್ಲಿ ಹೋಗಿ ಮುನ್ನುಗ್ಗುವವರು ಬೇಕು. ಇದನ್ನು ನಮ್ಮ ರಾಜ್ಯದ ಕಲೆ, ದೇಶದ ಕಲೆ ಅಂತ ಇದು ಇನ್ನೂ ನಾವು ಫೋಕ್ ಡ್ಯಾನ್ಸ್ ಅಂತೇಳಿ ಇದು ಜನಪದ ಕಲೆ ಅಂತ ಇಲ್ಲಿ 10 ನಿಮಿಷ ಬಂದು ಕುಣಿದು ಹೋಗುವಂತ ಕಲೆ ಅನ್ನುವಂತ ರೀತಿ ಅದನ್ನೇ ಮಾಡಿದರೆ ಇದು ಹೇಗೆ ಸಾಧ್ಯ ಹೇಳಿ? ಅದು ಮಾಡಿದರೆ ಸಾಧ್ಯವೇ ಇಲ್ಲ. ಕೇವಲ ನೋಡಿ, ಈಗಲೂ ಹಾಗೆ ಅವರು ನಮ್ಮ ಕಣ್ಣೋರಿಸಲಿಕ್ಕೆ ಒಂದು 3,000 ರೂಪಾಯಿ ಕೊಟ್ಟು ಬಿಡ್ತಾರೆ. ಗೌರ್ಮೆಂಟಿಂದ ಇಂತು ಬಂತು, ಬಿಜೆಪಿ ಸರ್ಕಾರದಿಂದ ಬಂತು, ಕಾಂಗ್ರೆಸ್ ಸರ್ಕಾರದಿಂದ ಬಂತು, ಅಥವಾ JDS ಇಂದ ಬಂತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಅಷ್ಟು ಬಂತು ಅಂತ ಸಾಕಾ? 3,000 ರೂಪಾಯಿ ಅವನ ಒಂದು ದಿನದ ಖರ್ಚು ಸಾಕಾ? ಅದು ಮುಖ್ಯ ಅಲ್ಲ. ಅದನ್ನು ನಾವು ಮುಂದೆ ಇದರ ವ್ಯಾಪ್ತಿಯ ಬಗ್ಗೆ ಯೋಚಿಸಬೇಕಾಗುತ್ತೆ. ಸೊ ಯಾವ ರೀತಿಯಲ್ಲಿ ಇದನ್ನು ಮಾಡಬಹುದು? ಸಮಷ್ಟಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಆಕ್ರಮಣ ಮಾಡಿದರೆ, ಅವರ ಮೇಲೆ ಒತ್ತಡ ತಂದರೆ, ಈಗ ಇದು ಸಕಾಲ. ಯಾಕೆಂತ ಹೇಳಿದ್ರೆ ಬಿಜೆಪಿ ಗವರ್ಮೆಂಟೇ ಈಗ ಸರ್ಕಾರ ನಡೆಸ್ತಾ ಇದೆ. ಒಂದು 7 ಜನ MLAಗಳು ನಮ್ಮ ಈ ಕ್ಷೇತ್ರದಲ್ಲೇ ಇದ್ದಾರೆ. ನಾವು ಉಡುಪಿ ಉತ್ತರ ಕನ್ನಡವನ್ನು ತೆಗೆದುಕೊಂಡು ಕೂಡ ತುಂಬಾ ಜನ MLAಗಳು ಯಕ್ಷಗಾನದ ಬಗ್ಗೆ ಗೊತ್ತಿರುವವರೇ ಇದ್ದಾರೆ. ಎರಡನೇದ್ದು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರೇ ನಳಿನ್ ಕುಮಾರ್ ಕಟೀಲ್ ಅವರ ಇದೇ ಯಕ್ಷಗಾನ, ಅವರ ಮೂಲ ನೆಲೆ ಕೂಡ ಯಕ್ಷಗಾನವೇ. ಯಕ್ಷಗಾನಕ್ಕೆ ಅವಲಂಬಿತರಾಗಿದ್ದವರು. ಅವರ ಎಲ್ಲರ ಮೇಲೆ ಅವರಾಗಿ ಯಾವುದು ಖಂಡಿತವಾಗಿ ಮಾಡಲ್ಲ. ಈಗ ನಾವು ಒತ್ತಡ ಹೇರದಿದ್ರೆ ಅವರು ಯಾಕೆ ಮಾಡ್ತಾರೆ ಹೇಳಿ? ಅವರಿಗೆ ಎಷ್ಟೋ ಸಾವಿರ ಕೆಲಸಗಳು ಬೇರೆ ಇರಬಹುದು. ಇಲ್ಲಿ ಪಟ್ಲ ಭಾಗವತರಿಗೆ ರೆಡಿ ಇದ್ದಾರೆ. ನಾನು ಯಾವತ್ತೂ ರೆಡಿ ಇದ್ದೇನೆ ಇಂಥದಕ್ಕೆ.